ಸೋಲ್ಮೇಲು ನಮ್ಮ ಕುಡ್ಲ ತುಳು ವಾರ್ತೆಲು ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ ಕೆಲವು ನೀತಿಯನ್ನು ಪ್ರಧಾನಿ ಮೋದಿ ಸರಿ ಮಲ್ತೊಂಡ ತಾನು ವಿರೋಧ ಮಲ್ಪುಜಿ ಕುಡ್ಲಡ್ ಪದ್ಮಭೂಷಣ ಡಾಕ್ಟರ್ ಬಿಎಂ ಹೆಗ್ಡೆರ್ನ ಇಲ್ಲಡೆ ಭೇಟಿ ಕೊಡ್ದು ಸುದ್ದಿಗಾರರ ಪಾತೆರ್ನ ಡಾಕ್ಟರ್ ಸುಬ್ರಹ್ಮಣ್ಯನ್ ಸ್ವಾಮಿ. ಕುಡ್ಲದ ಜಪ್ಪು ಮಾರ್ಕೆಟ್ ಕೈತಲ ಒಂಜಿ ಕುಟುಂಬದ 4 ಜೀವದತೊನ್ನ ಬೇಜಾರದ ಸಂಗತಿ. ಬೊಡದಿ ಜೋಕ್ಳಿಗೆ ವಿಷ ಕೊಡ್ದು ತಾನ್ನ ಜೀವದತೊನ್ನ ಬಾಗಲಕೋಟೆ ಮೂಲದ ನಾಗೇಶ್ ಶೇರಿಗುಪ್ಪಿ. ಒಡಿಪು ಜಿಲ್ಲಾ ಕೇದಾರೋತ್ತನ ಟ್ರಸ್ಟದ ನಿಲೆಟ್ ಪಡಿಲ್ ಕಂಡ ಬೆಂದದ ಕೇದಾರ ಕಜೆ ಉರ್ಪೆಲ ಅರಿವದ ಗೈರಾಟನೆ ಶ್ರೀಕೃಷ್ಣ ದೇವರಿಗೆ 1 ಕ್ವಿಂಟಲ್ ಬಾರ್ದ ಬೊಳಂತೇರಿ ಅರ್ಪಣೆ. 21 ವರ್ಷದಿಂದಿನ ಕೂಡ್ಲದ ಚೇತನ ಬ್ಯೂಟಿ ಲಾಂಚ್. ನಂತರದ ಈಡನ್ ಕ್ಲಬ್ ಸಂಭ್ರಮಾಚರಣೆ, ಸಾಧಕರಿಗೆ ಸಮ್ಮಾನದ ಮರ್ಯಾದೆ. ವಾರ್ತೆ ವಿವರ. ಬಿಜೆಪಿ ಸರ್ಕಾರದ ಬಗ್ಗೆ ಜನ ಭಾರಿ ಎದುರು ತೂಂದಿತ್ತೀರು. ಆಂಡ ಸರ್ಕಾರ ತನ್ನ ಪ್ರಣಾಳಿಕೆನೇ ಮರೆತದೆ. ಕೇಂದ್ರ ಸರ್ಕಾರದ ಕೆಲವು ನೀತಿಯನ್ನು ಪ್ರಧಾನಿ ಮೋದಿ ಸರಿ ಮಲ್ತೊಂಡ ತನ್ನ ವಿರೋಧ ಇಜ್ಜಿಂದ ರಾಜ್ಯಸಭಾ ಸದಸ್ಯರು ಡಾಕ್ಟರ್ ಸುಬ್ರಹ್ಮಣ್ಯನ್ ಸ್ವಾಮಿ ಪಂತೇರು. ಅಂಗರೆ ಕುಡ್ಲಗ್ ಬತ್ತಿನ ಸ್ವಾಮಿ ಪದ್ಮಭೂಷಣ ಡಾಕ್ಟರ್ ಬಿಎಂ ಹೆಗ್ಡೆರಿನ ಭೇಟಿ ಮಲ್ತದು ಸುದ್ದಿಗಾರರ ಪಾತೇರಿಯರು. ರಾಜ್ಯಸಭಾ ಸದಸ್ಯರು ಡಾಕ್ಟರ್ ಸುಬ್ರಹ್ಮಣ್ಯನ್ ಸ್ವಾಮಿ ಅಂಗರೆ ಕುಡ್ಲಗ್ ಬತ್ತನಾರು ರಾತ್ರಿ ಪದ್ಮವಿಭೂಷಣ ಪ್ರಶಸ್ತಿ ಪಡೆದ ಡಾಕ್ಟರ್ ಬಿಎಂ ಹೆಗ್ಡೆರಿನ ಭೇಟಿ ಮಲ್ತ ನೀಡಿದ ಬೊಕ್ಕ ಸುದ್ದಿಗಾರರ ಪಾತೇರಿಯರು. ಕೇಂದ್ರ ಸರ್ಕಾರದ ಕೆಲವು ನೀತಿನ ಬಗೆಟ್ ಎನ್ನ ವಿರೋಧ ಉಂಡು ಪ್ರಧಾನಿ ಮೋದಿ ತನ್ನ ನೀತಿ ಸರಿ ಮಲ್ತೊಂಡ ಎನ್ನ ವಿರೋಧದ ಅಲಜ್ಜಿ ಆಂಡ ತಾನು ಬಿಜೆಪಿ ತೃಪ್ತಿಡಿ ಉಲ್ಲ ಎಂದು ಹರಪಂಡೇರು. ಬಿಜೆಪಿ ಸರ್ಕಾರದ ಬಗೆಟ್ ಜನ ಭಾರಿ ಎದುರು ತೂಂದಿತ್ತೇರು. ಆಂಡ ಸರ್ಕಾರ ತನ್ನ ಪ್ರಣಾಳಿಕೆನೇ ಮರೆತದಳು. ತನ್ನ ಪಿದೈ ದೇಶದ ಪಣವಕಾಸದ ಬೊಕ್ಕ ಹಿಂದುತ್ವದ ನೀತಿಗೆ ಗುಮನ ಕೊರಂದೆ ಮನಸ್ಸಿಗೆ ಬತ್ತನಂಚ ವರ್ತನೆ ತೋಜಾವುದುಂಡು. ಅಂಚದು ಕೇಂದ್ರದ ನೀತಿಗೆದುರು ಸೊರದೇ ಇದೆ ಎಂದು ಸುಬ್ರಹ್ಮಣ್ಯನ್ ಸ್ವಾಮಿ ಪಂಡೇರು. ರಾಮಸೇತು ಒರಿಪಾಯರೆ ತಾನು ಯುಪಿಎ ಎದುರು ಪೊರಂಬುದೆ ಆಂಡ ಅವೇನು ಮೋದಿ ಸರ್ಕಾರ ಪರಂಪರೆದ ನೆಂಪುದ ತಾಣ ಅಂದು ಮಲ್ಪೆರೆ ಸೋತುಂಡು. ಚೀನಾಗೆದುರು ಮೋದಿ ಸೊರಲಕ್ಕ ಉಜ್ಜಿರು. ಕೋವಿಡ್ ಇತ್ತನಲ ನಮ್ಮ ಪಣವಕಾಸ ಸ್ಥಿತಿಗತಿನ ನನಲಾತಿ ಎಡ್ಡೆ ರೀತಿಯಲ್ಲಿ ಸುಧಾರ ಪೊಲಿತಂಡು. ಈ ಮೂಜಿ ನೀತಿಲೆಗ್ ತಾನು ವಿರೋಧ ಮಲ್ಪು ಎಂದೇ ಡಾಕ್ಟರ್ ಸುಬ್ರಹ್ಮಣ್ಯನ್ ಸ್ವಾಮಿ ಪಂಡೇರು. ಡಾಕ್ಟರ್ ಬಿಎಂ ಹೆಗ್ಡೆರ್ನ ಇಲ್ಲಡೆ ಬುಡಿದಿ ರೋಕ್ಷಣ ಸ್ವಾಮಿ ಒಟ್ಟುಗು ಪೋದು ಕ್ಷೇಮ ಸಮಾಚಾರ ವಿಚಾರಿಸಿದ್ದು ಪಾತ್ರಕತೆ ನಡಪಾಯರು. I'm speaking against the central government policies. Yes. Policies. We are all people who worked to see that the present government comes to power. Yeah. And we expect that our ideology will be respected. In Uttarakhand, because of my pressure in my court case, they were forced to return the temples. We want a hard line on China. We have Prime Minister is not even willing to take their name. And as a professor of economics, I am very sad that the economy has not been handled properly. And India has got great potential to go very fast, but whether even despite the corona, we could have done much better. So these are the policies which I am criticizing. The fact that the Prime Minister is declining to recognize Ram Setu as a heritage monument. I saved it from being demolished during the UPA period by going to Supreme Court. Now this also the Supreme Court has given directions, but the government is not honoring it. So only on policies. Do you think it is a policy of quasi this secularism? I don't know what the policies, but they are not BJP's policies as declared in the manifesto. Particularly, sir, you criticize the foreign policy and economic policy of foreign policy, economic policy, and also Hindutva policies. ಕುಡ್ಲ ಜಪ್ಪು ಮಾರ್ಕೆಟ್ ಕೈತಲ್ದ ಭಗಿನಿ ಸಮಾಜ ಕೈತಲು ಒಂಜಿ ಕುಟುಂಬದ 4 ಜೀವದತೊನ್ನ ಬೇಜಾರದ ಸಂಗತಿ ನಡೆತದಂಡೆ. 30 ವರ್ಷದ ನಾಗೇಶ್ ಶೇರಿಗುಪ್ಪಿ ಪನ್ಪನಾರು ಬುಡಿದಿ ವಿಜಯಲಕ್ಷ್ಮಿ ಬೊಕ್ಕ 20 ಜೋಕ್ಲಿಗೆ ವಿಷ ಕುರ್ದು ಮರತ ಪಕ್ಕಸಗ್ ಬಲ್ಲು ಪಾಡ್ದು ನೇಲ್ದು ಜೀವ ಕಳವಂದೇರು. ಮುಗ್ಲು ಬಾಗಲಕೋಟೆ ಬೀಳಗಿ ತಾಲೂಕು ಮೂಲದಕ್ಲಾದಿತ್ತೀರು. ಕುಡ್ಲದ ಜಪ್ಪು ಮಾರ್ಕೆಟ್ದ ಭಗಿನಿ ಸಮಾಜ ಸಂಸ್ಥೆದ ಕೈತಲು ಒಂಜಿ ಕುಟುಂಬದ 4 ಜನ ಜೀವದ ತಂದೇರು. ತೀರ್ನಾಕ್ಲಿನ 30 ವರ್ಷದ ನಾಗೇಶ್ ಶೀರ್ಗುಪ್ಪಿ, 25 ವರ್ಷದ ವಿಜಯಲಕ್ಷ್ಮಿ, 8 ವರ್ಷದ ಸಪ್ನ ಬೊಕ್ಕ 4 ವರ್ಷದ ಸಮರ್ಥ್ ಇಂಚ ಗುರ್ತು ಮಾಡ್ತಂಡು. ನಾಗೇಶ್ ಶೇರಿಗುಪ್ಪಿ ಬುಡಿದಿ ಬೊಕ್ಕ ಜೋಕ್ಲಿಗೆ ವಿಷ ಕೊರ್ದು ತಾನು ಮರತ ಪಕ್ಕಾಸಿಗೆ ಬಲ್ಲು ಪಾಡ್ದು ಜೀವದ ಸಂದೇರು. ಮುಕ್ಲು ಬಾಗಲಕೋಟೆ ಬೀಳಗಿ ತಾಲೂಕದ ಸುನ ಗ್ರಾಮದಕ್ಲಿನ ತಿರಿದು ಬೈದಂಡು. ನಾಗೇಶ್ ಡ್ರೈವರ್ ಬೇಲೆ ಮಲ್ತೊಂದಿದ್ದು ಬುಡಿದಿ ವಿಜಯಲಕ್ಷ್ಮಿ ಸೆಕ್ಯೂರಿಟಿ ಆದ ಕೆಲಸ ಮಲ್ತನಕ್ಲಾದುಲ್ಲೇರು. ಜಾಗಿಗೆ ಪಾಂಡೇಶ್ವರ ಪೊಲೀಸರು ಕೂದಿದ್ದು ತನಿಖೆ ಮಲ್ತೊಂದುಲ್ಲೇರು. ಬೆಳಗ್ಗೆ 10:30 ಸುಮಾರಲ್ಲಿ ನಮ್ಮ ಸೌತ್ ಪೊಲೀಸ್ ಸ್ಟೇಷನ್ ಒಬ್ಬ ASIಗೆ
ಒಬ್ಬರು ASIಗೆ ಒಂದು ವಾಯ್ಸ್ ಮೆಸೇಜು ಮತ್ತೊಂದಷ್ಟು ಡೀಟೇಲ್ಸು ಮೊಬೈಲಲ್ಲಿ ಬರುತ್ತೆ. ಸೊ ಅದನ್ನು ಅವರು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಈ ಸ್ಥಳದಲ್ಲಿ ಒಬ್ಬ ವ್ಯಕ್ತಿ ನಂಬರಿಂದ ಬಂದಿರುವಂಥದ್ದು ಅದು ಖಾತ್ರಿ ಆಗುತ್ತೆ. ಸ್ಥಳಕ್ಕೆ ಬಂದು ನೋಡಿದಂಥ ಸಂದರ್ಭದಲ್ಲಿ ನಾಗೇಶ್ ಅನ್ನುವಂಥ ಒಬ್ಬ ವ್ಯಕ್ತಿ, ಅವನಿಗೆ ಸುಮಾರು 32 ವಯಸ್ಸು, ಅವನು ನೇಣು ಬಿಗಿದ ಸ್ಥಿತಿಯಲ್ಲಿರುವಂಥದ್ದು. ಮತ್ತು ಅವನ ಹೆಂಡತಿ ಮತ್ತು 2 ಮಕ್ಕಳು, ವಿಜಯಲಕ್ಷ್ಮಿ ಅಂತ 26 ವರ್ಷ, ಸಪ್ನ 8 ವರ್ಷ, ಸಮರ್ಥ್ 6 ವರ್ಷ, ಗಂಡ ಹೆಂಡತಿ 2 ಮಕ್ಕಳು, 4 ಜನ ಮೃತ ಹೊಂದಿರುವಂಥದ್ದು ನಮಗೆ ತಿಳಿದು ಬಂತು. ಸೊ ಹಾಗಾಗಿ ಇಮಿಡಿಯೇಟಾಗಿ ನಾವು ಸ್ಥಳಕ್ಕೆ ವೈದ್ಯರನ್ನು ಕರೆಸಿ ಅಲ್ಲೆಲ್ಲ ಪರಿಶೀಲನೆ ಮಾಡಿಸಿದ್ವಿ, ಎಲ್ಲ ಬದುಕಿದ್ದಾರೆ ಅಂತ, ಇಲ್ಲ ಡೆತ್ ಆಗಿದೆ ಅಂತ ಹೇಳಿದ್ರು. ನಂತರ FSL ಅವ್ರು ಕರೆಸ್ಬಿಟ್ಟು ಬಾಡಿಯನ್ನು ವೆನ್ಲಾಕ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿಸಿದ್ವಿ. ಮೃತ ನಾಗೇಶು ಮತ್ತು ಅವನ ಹೆಂಡತಿ ಇವರೆಲ್ಲ ಬಾಗಲಕೋಟೆ ಜಿಲ್ಲೆಯವರು, ಸುನಾಗ ಅನ್ನೋ ಒಂದು ಗ್ರಾಮ, ಬೀಳ್ಗಿ ತಾಲೂಕು ಅಲ್ಲಿಯವರು. ಇಲ್ಲಿ ಭಾಳಷ್ಟು ವರ್ಷಗಳಿಂದ ಇಲ್ಲಿ ಮಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಆತ ಡ್ರೈವರ್ ಆಗಿ ಕೆಲಸ ಮಾಡ್ತಾಯಿದ್ದಾನೆ. ಮತ್ತು ಆ ಲೇಡಿ ಯಾರಿದ್ದಾರೆ, ಲೇಡಿ ಈ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿರುತ್ತಲ್ಲ, ಅಲ್ಲಿ ಕೆಳಗಡೆ ಒಂದು ಲೇಬರ್ಸ್ ಕ್ವಾರ್ಟರ್ಸ್ ಇರುತ್ತಲ್ಲ, ಆ ಥರದ್ರಲ್ಲಿ ಇದ್ಕೊಂಡು ಅಲ್ಲಿ ಒಂದು ಸೆಕ್ಯೂರಿಟಿ ನೋಡುವಂಥದ್ದು, ಮತ್ತು ಏನಾದರೂ ಮನೆ ಕೆಲಸಗಳಿದ್ರೆ ಮಾಡುವಂಥದ್ದು, ಆ ಥರ ಮಾಡ್ಕೊಂಡಿದ್ದು ನಮಗೆ ತಿಳಿದು ಬಂದಿದೆ. ಈ ಗಂಡ ಹೆಂಡತಿ ನಡುವೆ ಸಾಕಷ್ಟು ಸಂಘರ್ಷ ಇರುವಂಥದ್ದು ನಮಗೆ ಅವರ ಪ್ರೀವಿಯಸ್ ಡೆವಲಪ್ಮೆಂಟ್ಸಿಂದ ತಿಳಿದು ಬರುತ್ತೆ. ಅಕ್ಟೋಬರ್ ತಿಂಗಳಲ್ಲಿ ಆಕೆ ಮಿಸ್ ಆಗಿದ್ದಾಳೆ, ಮನೆ ಬಿಟ್ಟು ಹೋಗಿದ್ದಾಳೆ 2 ಮಕ್ಕಳನ್ನ ಕರ್ಕೊಂಡು ಅಂತಂದು ಗಂಡ ನಮ್ಮ ಸೌತ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟನ್ನು ಕೊಟ್ಟಿದ್ದಾನೆ. ಮೊಬೈಲು ಮತ್ತು ಸಿಮ್ ಕಾರ್ಡು ಅದೆಲ್ಲ ನಂಬರ್ ಯೂಸ್ ಮಾಡದೆ ನಮಗೆ ಮೊಬೈಲಿಂದ ಜಾಸ್ತಿ ಇನ್ಫಾರ್ಮೇಷನ್ ಸಿಗಲಿಲ್ಲ. ನಮ್ಮ ಪ್ರಯತ್ನ ಮುಂದುವರೆದಿತ್ತು. ಅವ್ರ ನೇಟಿವ್ ಪ್ಲೇಸ್ಗೆ ಏನಾದರೂ ಹೋಗಿದ್ದಾರೆ ಅಂತ ಅಲ್ಲೆಲ್ಲ ನಾವು ಜನ ಕಳಿಸಿದ್ವಿ. ಅಷ್ಟೊತ್ತಿಗೆ ಆಕೆನೇ ಇಲ್ಲಿ ನಮ್ಮ ಮಹಿಳಾ ಪೊಲೀಸ್ ಠಾಣೆಗೆ ಬಂದುಬಿಟ್ಟು ಈ ಥರ ನನ್ನ ಗಂಡ ತುಂಬ ಹೊಡಿತಾ ಇದ್ದ, ಕುಡಿದು ಬಂದು ಹಿಂಸೆ ಕೊಡ್ತಾಯಿದ್ದ, ಅದರ ಹಿನ್ನೆಲೆಯಲ್ಲಿ ನಮ್ಮ ಪರಿಚಯದ ಆಂಟಿ ಒಬ್ಬರ ಮನೆಯಲ್ಲಿ ಇದ್ದೆ. ಈಗ ನನ್ನ ಗಂಡಂಗೆ ಕರೆಸ್ಬಿಟ್ಟು ತಿಳುವಳಿಕೆ ಹೇಳಿ ನನಗೇನು ತೊಂದರೆ ಕೊಡಲ್ಲ ಅನ್ನಂಗಿದ್ರೆ ನಾನು ಹೋಗ್ಲಿಕ್ಕೆ ರೆಡಿ ಇದ್ದೀನಿ, ಮತ್ತು ಮಕ್ಕಳು ಮಕ್ಕ ನೋಡಿಕೊಂಡು ಸಂಸಾರ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತಂದು ಹೇಳಿಕೆ ಕೊಟ್ಟು ಗಂಡ ಹೆಂಡತಿ ಇಬ್ಬರು ಕಾಂಪ್ರಮೈಸ್ ಆಗಿ ನಂತರ ಹೋಗಿರ್ತಾರೆ. ಅಕ್ಟೋಬರ್ ತಿಂಗಳಲ್ಲಾಗಿದ್ದು. ಅದಾದ ನಂತರ ಈ ಒಂದು ಇನ್ಸಿಡೆಂಟ್ ಆಗಿದೆ. ಮೂಲ್ಕಿ KS ರಾವ್ ನಗರ ಕೋಲ್ನಾಡು ಕೈತಲು ಹಿಂದೂ ಜವನನ ಕೆರಿಯರೆ ಮೂವೇರ್ನ ಕೂಟ ಒಂಜಿ ಕಾತೊಂದು ಉಪನಗ ಸಂಶಯುಡು ಮುಸ್ಲಿಂ ಕೂಟದಕ್ಲು ಆಕ್ಲೇನ ತಡತ್ತದು ಜವನನ ಜೀವೋರಿಪುಣ ಕೆಲಸ ಮಾಡ್ತದಂಡ. ಟೋಲ್ ಗೇಟ್ ಬೀರದ ಯೋಗೀಶ್ ಪ್ರಜ್ವಲ್ ಬೊಕ ಈರಣ್ಣ ಆರೋಪಿಲಾದಿತ್ತಿದ್ದು ಮುಸ್ಲಿಂ ಕೂಟಕೋರ್ನ ಮಾಹಿತಿದಂಚ ಆಕ್ಲೇನ ಮುಲ್ಕಿ ಪೊಲೀಸರು ಬಂಧನ ಮಾಡ್ತಿದ್ದಾರೆ. ಮುಲ್ಕಿ ಪೊಲೀಸ್ ಸ್ಟೇಷನ್ ಸುತ್ತದು KS ರಾವ್ ನಗರ ಕೋಲ್ನಾಡು ಕೈತಲು ಹಿಂದೂ ಜವನನ ಕೆರಿಯರೆ ಪ್ರಯತ್ನ ಮಲ್ಪುನಗ ಅವಿನ ಮುಸ್ಲಿಂ ಜವನರ್ನ ಕೂಟ ಒಂಜಿ ತಡೆತಿದ್ದರು. ಕೇಸಿಗೆ ಸಂಬಂಧ ಮೂವೀರಿನ ಪೊಲೀಸರು ಪತ್ತದು ವಿಚಾರಣೆ ಮಲ್ತೊಂದುಲ್ಲೇರು. ಟೋಲ್ ಗೇಟ್ ಬೇಲದ ಯೋಗೀಶ್ ಪ್ರಜ್ವಲ್ ಬೊಕ ಈರಣ್ಣ ಆರೋಪಿಲಾದುಲ್ಲೇರು. ಟೋಲ್ ಗೇಟ್ ಕೆಲಸ ಮಲ್ಪನ ಈ ಮೂವೀರು ಮುಲ್ಕಿ KS ರಾವ್ ನಗರದ ಸುಚಿನ್ ಪನ್ಪುನಾಯಡ ಒಕ್ಕಡೆ ಲಡೈ ಮಲ್ತೊಂದಿರು. ಅಂಚದು ಮೂವೇರು ಸೇರ್ದು ಸುಚಿನ್ ಕೆರಿಯರೆ ಕೆನಿ ಮಲ್ತದು ತಲ್ವಾರ್ 11 ಸೋಮವಾರ ರಾತ್ರಿ KS ರಾವ್ ನಗರದ ಮೆಸ್ಕಾಂ ಕೈತಲ್ ಕಾತೊಂದಿತ್ತಿರು. ಒಂದಿನ ಕೆಲವು ಜವನಿರು ತೂದು ಮುಲ್ಕಿ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊರದು ಆ ಮೂವೇರಿನ ವಿಚಾರಿಸಿದಿರು. ಅಪಗಾಕಲು ಮುಕ್ಕುಲೆಗೆ ತಲ್ವಾರ ಬೀಜದು ಪೆಟ್ಟು ಪಾಡಿರ ಉಪನಗ ಪೊಲೀಸರು ಬೈದಿರು. ಯೋಗೀಶ್ ಪ್ರಜ್ವಲ್ ಬೊಕ ಈರಣ್ಣ ಪನ್ಪುನ ಮೂವೀರು ಆರೋಪಿನ ಪೊಲೀಸರು ಬಂಧನ ಮಲ್ತದಿರು. ಉಳ್ಳಾಲ ಮಾಸ್ತಿಕಟ್ಟೆಡು ಬೈಕ್ ಒಂಜಿ ಲೈಟ್ ಕಂಬುಗೆ ಎಡ್ತದು ಬೈಕ್ ಬುಡುಂದಿತ್ತನ ಮೊಹಮ್ಮದ್ ಕೈಫ್ ಪನ್ಪನಾರು ಜೀವ ಕಳುವನ್ನ ಬೇಜಾರ್ದ ಸಂಗತಿ ನಡೆತಂದು. ಮದನಿ ನಗರದ ಮೊಹಮ್ಮದರಿಗೆ 22 ವರ್ಷ ಪ್ರಾಯ ಆದಿತ್ತಂಡು ರಿಕ್ಷಾ ಒಂಜಿನ ಬಿರಿಪತ್ತದು ಬರೋಟು ಸಾಗನಗ ಪತ್ತದ ಹತ್ತದು ಬೈಕ್ ಲೈಟ್ ಕಂಬುಗೆ ಎಡ್ತದನೆಂದು ತಿಳಿದು ಬೈದಂಡು. ಬೈಕ್ ಬುಡೊಂದು ಸಂಚಾರೋಡಿತನ ಜವನಿವರಿ ಬೈಕ್ ಲೈಟ್ ಕಂಬುಗೂ ಎಡ್ತು ನಿಡಿದವರ ಜೀವ ಕಳೆ ಬಂದಿರು. ಉಳ್ಳಾಲ ಮಾಸ್ತಿಕಟ್ಟೆಡು ಈ ಬೇಜಾರ್ದ ಸಂಗತಿ ನಡೆತದಂಡು. ತೀರ್ನ ಮದನಿ ನಗರದ ಮೊಹಮ್ಮದ್ ಕೈಫರಿಗೆ 22 ವರ್ಷ ಪ್ರಾಯ ಆದಿತ್ತಂಡು ರಿಕ್ಷಾ ಒಂಜಿನ ಬೆರಿಪತ್ತದು ಬರೋಟು ಬೈಕ್ ಕೊನಗ ಮೊಹಮ್ಮದ್ನ ಪತ್ತದತ್ತದು ಬೈಕ್ ಲೈಟ್ ಕಂಬುಗೂ ಎಡ್ತದನೆಂದು ತಿಳಿದು ಬೈದಂಡು. ಗಾಡಿ ಎಡ್ತಿನ ರಭಸಗೂ ಬೈಕ್ ಬುಡೊಂದಿತ್ತನ ಮೊಹಮ್ಮದ್ ಕೈಫ್ ಮಾರ್ಗ ಗುರಟ್ಟದು ಜೋರದ ಪೆಟ್ಟಾದ ಜೀವ ಪೋತುನೊಂದು ವರದಿ ಆತಂಡು. ಉಳ್ಳಾಲ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಿರು. ಪಂಚಾಯತ್ ರಾಜ್ ತನಕ ಉಮೇದಿದ ವಿಷಯ ಇತ್ತೆ ಅಬಗಿತ ಮಾತಾ ಕಾರ್ಯಕ್ರಮಲಿನ ಜನಕಲಿಗೆ ಮುಟ್ಟಾವನ ಅವಕಾಶ ಒದಗದು ಬೈದನೆಂದು ವಿಧಾನ ಪರಿಷತ್ ಓಟದ ಕಾಂಗ್ರೆಸ್ ಅಭ್ಯರ್ಥಿ ಡಾ ಮಂಜುನಾಥ ಭಂಡಾರಿ ಪಂತೇರು. ಆರು ಬುಧವಾರ ಕುಂಡದ ಕಾಂಗ್ರೆಸ್ ಭವನಡು ಸುದ್ದಿಕೂಟುಡು ಪಾತೇರಿಯರು. ವಿಧಾನ ಪರಿಷತ್ ಓಟದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಾ ಮಂಜುನಾಥ ಭಂಡಾರಿ ಅಂಗಾರೆ ಕುಂಡದ ಕಾಂಗ್ರೆಸ್ ಭವನಡು ಸುದ್ದಿಕೂಟುಡು ಪಾತಿರುದು. ಪಂಚಾಯತ್ ರಾಜ್ ಎನ್ನ ಉಮೇದಿದ ವಿಷಯ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ವ್ಯವಸ್ಥೆದ ಬಗೆಟ್ ಸಭೆ ನಡಪವನ ಕಾಲೊಡುದಲ ತಾನು ವಿದ್ಯಾರ್ಥಿ ಆದಿತ್ತೊಂದು ಮಾತೇಲ್ನ ಗುಮನಾಗದೆತನೊಂದಿತ್ತೆ ಇತ್ತೆ ಆ ಬಗೆತ ಮಾತಾ ಕಾರ್ಯಕ್ರಮಗಳನ್ನು ಜನಕಲಿಗೆ ಮುಟ್ಟಾವನ ಅವಕಾಶ ಒದಗದು ಬೈದನೆಂದು ಪಂಡೇರು. ಓಟುಗಾದ ತಾನು ಪಂಚಾಯತ್ ರಾಜ್ ಬಗೆಟ್ ಅಧ್ಯಯನ ನಡಪಾದಜಿ ಈ ಓಟುಗಾದ ತಾನು ದುಂಬಾತ ತಯಾರು ಮಲ್ತದಿತ್ತೆ ನನಗ ದಿನಕ್ಕೆಡೆ ಎಡ್ಡೆ ರೀತಿ ಆಡಳಿತ ಮಲ್ಪುವೆ ಈ ಓಟು ಎದುರು ಸಾಯರ ತನಕ ಸವಾಲ್ದಂಚ ತೋಜುಜಿ
ಸ್ಥಳೀಯ ಸಂಸ್ಥೆಗಳ ಸದಸ್ಯರ ವೈಯಕ್ತಿಕವಾದ ಓಟುಗೆಂದೆ ಈ ಓಟುಡು ಸುರೂತ ಸ್ಥಾನಡು ಗೆಂದುನ ವಿಶ್ವಾಸ ಉಂಡು ತಾನು ನಿಕ್ಲಿನ ಸ್ವರ ಅದು ನಿಕ್ಲಿನ ಒಟ್ಟುಗುಪ್ಪು ಎಂದು ಮಂಜುನಾಥ ಭಂಡಾರಿ ಪಂಡೇರು. ಮಹಾತ್ಮ ಗಾಂಧೀಜಿಯವರು ಕಂಡಂಥ ಸ್ವರಾಜ್ಯ ಗ್ರಾಮ ಅಥವಾ ಜವಾಹರ್ಲಾಲ್ ನೆಹರು ಅವರು ಮತ್ತು ರಾಜೀವ್ ಗಾಂಧಿಯವರು ತಂದಂಥ ಪಂಚಾಯತ್ ರಾಜ್ಯವನ್ನು ತಳಮಟ್ಟದಲ್ಲಿ ಅದನ್ನು ಬೇರುಗಳನ್ನು ಗಟ್ಟಿ ಮಾಡಬೇಕು ಹಾಗೂ ಅದಕ್ಕೆ ಸಿಗಬೇಕಾದಂಥ ಎಲ್ಲ ಹಕ್ಕುಗಳನ್ನು ಅನುದಾನಗಳನ್ನು ನಮ್ಮ ಚುನಾಯಿತ ಪ್ರತಿನಿಧಿಗಳಿಗೂ ಮತ್ತು ಗ್ರಾಮ ಪಂಚಾಯತಿಗಳಿಗೂ ಎಷ್ಟು ಸಾಧ್ಯವಾದಷ್ಟು ಮಟ್ಟಿಗೆ ಆಗುತ್ತೋ ಅಷ್ಟು ಸಾಧ್ಯವಾದ ಮಟ್ಟಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ನನ್ನ ಪಕ್ಷದ ಮೂಲಕ ನಾನು ಈ ಸರ್ಕಾರದಿಂದ ಪಡೆಯಲು ಪ್ರಯತ್ನ ಪಡುತ್ತೇನೆ. ಈ ಪಂಚಾಯತ್ ರಾಜ್ಯದ ಅಧ್ಯಯನವನ್ನು ನನ್ನ ಅಕಾಡೆಮಿಕ್ ಪರ್ಪಸ್ಸಿಗೆ ನಾನೇನು ಚುನಾವಣೆಗೆ ನಿಲ್ಲಬೇಕು ಅಂತ ಹೇಳಲ್ಲ, ನನ್ನ ಒಂದು ನಾಲೆಜಿಗೋಸ್ಕರ ನಾನು ಅದನ್ನು ಓದ್ತಾ ಬಂದೆ. ಅದರ ಆಸಕ್ತಿಯನ್ನು ಬೆಳೆಸ್ಕೊಂಡು ಮತ್ತೆ ಅದರಲ್ಲಿ ಕೆಲವು ಪದವಿಗಳನ್ನು ನಾನು ಪಡೆದೆ. ಅದನ್ನು ಪುಸ್ತಕದ ಮೂಲಕ ಕಾರ್ಯರೂಪ ಸಹ ನಾನು ತರ್ತಾ ಇದ್ದೆ. ಆದರೆ ಈಗ ನನಗೆ ಆ ಕಾರ್ಯಕ್ರಮವನ್ನು ಜನರ ಮಟ್ಟಿಗೆ ತಲುಪಿಸ್ಕೊಂಡು ಹೋಗುವಂಥ ಒಂದು ಅವಕಾಶ ಸಿಗ್ತಾ ಇದೆ. ಇದನ್ನು ತಮ್ಮೆಲ್ಲರ ಸಹಕಾರದೊಂದಿಗೆ ಇದನ್ನು ಸದುಪಯೋಗ ಮಾಡಿಕೊಳ್ತೇನೆ ಎಂಬ ಭರವಸೆಯನ್ನು ನನ್ನ ಚುನಾಯಿತ ಪ್ರತಿನಿಧಿಗಳಿಗೆ ನಾನು ನೀಡ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಗುರ್ಕಾರ್ಯರು ಹರೀಶ್ ಕುಮಾರ್ ಪಾತಿರ್ದು ಕಾಂಗ್ರೆಸ್ ಹೈಕಮಾಂಡ್ ಮಂಜುನಾಥ ಭಂಡಾರಿಯರನ್ನು ಅಭ್ಯರ್ಥಿಯಾದ ಆಜತದಂಡು ಬಿಜೆಪಿ ಸರ್ಕಾರ ಬತ್ತಿಬೊಕ್ಕ ಗ್ರಾಮ ಪಂಚಾಯತ್ಲೆಗೂ ಒವ್ವೇ ಅನುದಾನ ಕೊರ್ತುಜಿ ಗ್ರಾಮ ಪಂಚಾಯತ್ಲೆಗೂ ಬೀಗ ಪಾಡು ನಡೆ ಮುಟ್ಟ ಇತ್ತದಂಡು 3 ವರ್ಷಡು ಪಂಚಾಯತ್ ಸದಸ್ಯರಿಗೆ ಇಲ್ಲು ಕಟ್ಟದು ಕೊರ್ತುಜಿ ಅಂಜಾದು ಈ ಸರ್ತಿ ಖಂಡಿತವಾದ ಕಾಂಗ್ರೆಸ್ ಜನಕನ ವಿಶ್ವಾಸ ಪಡೆದು ಓಟುಡು ಬಾರಿಗೆ ಎಂದು ಪಂಡೇರು. ಈ ಸರ್ಕಾರ ಕಟ್ಟಿದ ಮನೆಗಳಿಗೆ ಇನ್ನೂ ದುಡ್ಡು ಪೇಮೆಂಟ್ ಆಗಲಿಲ್ಲ. ಹಿಂದಿನ ಸರ್ಕಾರ ಅದು ಯಡಿಯೂರಪ್ಪ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇರ್ಬೋದು, ನಮ್ಮ ಸಮ್ಮಿಶ್ರ ಸರ್ಕಾರ ಇರ್ಬೋದು, ಆಗಿನ ಮನೆಗಳಿಗೆ ಸಂಪೂರ್ಣವಾದ ಮನೆಗಳಿಗೂ ದುಡ್ಡು ಕೊಡಲಿಲ್ಲ, ಅರ್ಧದಲ್ಲಿರುವಂತಹ ಮನೆಗಳಿಗೂ ದುಡ್ಡು ಕೊಡಲಿಲ್ಲ. ಅಂತೂ ಪಂಚಾಯತ್ಗಳು ಬಹಳಷ್ಟು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾವೆ. ಇದನ್ನೆಲ್ಲ ನಾವಿವತ್ತು ಸರ್ಕಾರದ ಗಮನಕ್ಕೆ ತರಬೇಕಾಗಿದೆ. ಅದಕ್ಕೋಸ್ಕರ ಈ ಪಂಚಾಯತ್ ವ್ಯವಸ್ಥೆಯಲ್ಲಿ ಅದಕ್ಕೆ ಬೇಕಾದಂತ ಅದರ ವಿಚಾರವನ್ನು ತಿಳಿದಿರುವಂತಹ ಅಭ್ಯರ್ಥಿ ಬೇಕಾಗಿದೆ. ನಮ್ಮ ಅಭ್ಯರ್ಥಿ ಅದಕ್ಕೆ ಸರಿಯಾಗಿ ಸ್ಪಂದಿಸುವ ಮತ್ತು ಅದರಲ್ಲಿ ಎಲ್ಲವನ್ನು ಪರಿಣಿತರಾದ ಅಭ್ಯರ್ಥಿ ಅಂತ ನಾನು ಭಾವಿಸ್ತೇನೆ. ಅಂತ ಅಭ್ಯರ್ಥಿ ಸನ್ಮಾನ್ಯ ಶ್ರೀ ಮಂಜುನಾಥ ಭಂಡಾರಿ ಅವರು ಇವತ್ತು ನಮ್ಮ ಕಣದಲ್ಲಿದ್ದಾರೆ. ನಾವು ಗೆಲ್ತೇವೆ ಅನ್ನುವಂಥ ವಿಶ್ವಾಸ ನಮಗೆ. ಕುಂದಾಪುರ ಸಾಲಿಗ್ರಾಮದ ಗುರು ನರಸಿಂಹ ದೇವಸ್ಥಾನದ ಕಿದುಕುಲಾಗಿದ್ದು ஒரு ಜೀವದೆತ್ತೊನ್ನ ಸಂಗತಿ நடத்துனது. ಜೀವದೆತ್ತೊನ್ನಾರು ಪಾಂಡೇಶ್ವರ ಎಡಬೆಟ್ಟದ ಸುನಿಲ್ ಮೊಗವೈರಾದಿತ್ತದು ಮಾನಸಿಕವಾದ ನರಗದಿತ್ತೇರೆಂದು ತಿಳಿದು ಬೈದಿದ್ದು. ಜವನಿಯೂರಿ ದೇವಸ್ಥಾನದ ಕೆದುಕುಲಾಗಿದ್ದು ಜೀವದೆತ್ತೊನ್ನ ಬೇಜಾರದ ಸಂಗತಿ ಕುಂದಾಪುರದ ಸಾಲಿಗ್ರಾಮ ನಡೆತದಂಡು ಪಾಂಡೇಶ್ವರ ಎಡಬೆಟ್ಟದ ಸುನಿಲ್ ಮೊಗವೀರ ಜೀವದೆತ್ತೊన్నారు. ದಿನಮಜೂರಿ ಕೆಲಸ ಮಗ್ತೊಂದಿತ್ತಿನ ಸುನಿಲ್ ಎಂಜಿಪದ ಕೆಲವು ದಿನಕ್ಕೇಡು ಸರಿಯಾಯಿನ ಕೆಲಸದಂತೆ ಮಾನಸಿಕವಾದ ನರ್ಗದಿತ್ತೇರೆಂದು ಎನ್ನದಂಡು ಸಾಲಿಗ್ರಾಮದ ಗುರು ನರಸಿಂಹ ದೇವಸ್ಥಾನೋಡು ದೇವರಿಗೆ ಕೈ ಮುಗಿದು ಪೋದು ಅವಳೇ ಇತ್ತನ ಕೆದುಕುಲಾಗಿದ್ದರು. ಅಲ್ಪದ ಒರಿ ವ್ಯಕ್ತಿತ್ತು ಓಂದಿತ್ತಿನಂಚನೆ ಸುನಿಲ್ ಕೆದುಕುಲಾಗಿದ್ದಿತ್ತದು ಅಲ್ಪ ಇತ್ತನಕ್ಲು ರಕ್ಷಣೆಗೆ ಪ್ರಯತ್ನ ಮಲ್ತಂಡಲ ಪ್ರಯೋಜನ ಆತಜಿ ಸುನಿಲ್ ಮೊಗವೀರನ ಜೀವ ಪೋತುಂಡು ಕೋಟ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದೇರು. ಕುಡ್ಲದ ಚೇತನ ಬ್ಯೂಟಿ ಲಾಂಚ್ದ 25ನೇ ವರ್ಷದ ಸಂಭ್ರಮಾಚರಣದ ಲೇಸು ಕುಡ್ಲ ನಂತೂರ್ದ ಈಡನ್ ಕ್ಲಬ್ಡು ಭಾರಿ ಸಂಭ್ರಮ ನಡೆತಂಡು ಅಂತಾರಾಷ್ಟ್ರ ಮಟ್ಟೋಡು ಮೆಚ್ಚುಗೆ ಪಡೆತಿನ ಬ್ಯೂಟಿಷಿಯನ್ ಆದುಪುನ ಚೇತನ ಎಸ್ ಪಾಕ ದೇಶಲಿಗೆ ಪೋದು ಕಲ್ತದು ಬ್ಯೂಟಿಷಿಯನ್ ಆಯ್ನಾರು ಬೋಡಾಯ್ನಾತ್ ಫೋಟೋಶೂಟ್ ಬೊಕ್ಕ ಸೌಂದರ್ಯ ಪಂತೊಲೆಡು ಪಾಲ್ದೆತೊನ್ನ ಅನುಭವದ ರಾದುಲ್ಲೇರು. ಚೇತನ ಬ್ಯೂಟಿ ಲಾಂಚ್ದ 25ನೇ ವರ್ಷದ ಸಂಭ್ರಮಾಚರಣದ ಲೇಸು ಕುಡ್ಲ ನಂತೂರ್ದ ಈಡನ್ ಕ್ಲಬ್ ನಡೆತಂಡು. ಬೈಕಂಪಾಡಿದ ಭಟ್ರನ್ ರಸಲ್ ಶಾಲೆದ ವರದಿಗಾರ್ತಿ ನಿಶಾ ಲಕ್ಷ್ಮಣ್ ಸೈಂಟ್ ಆಗ್ನೆಸ್ ಕಾಲೇಜ್ ಕಾರ್ಯಂತಿರ ಅಭ್ಯಾಸ ವಿಭಾಗದ ಜೊತೆ ಪ್ರಾಧ್ಯಾಪಕರಿ ಡಾಕ್ಟರ್ ನ್ಯಾನ್ಸಿ ಎಚ್ ವಾಸ್ ಆರ್.ಕೆ. ನೋವೆಲ್ಟಿದ ಲೇಖ ಬ್ಯೂಟಿ ಪ್ಲಾನೆಟ್ದ ಜಗದೀಶ್ ಮುಗ್ಲೆಗ್ ಲೇಸಿಡ್ ಸಮ್ಮನದ ಮರ್ಯಾದೆ ಮಲ್ತೇರು.
ನಿಶಾ ಲಕ್ಷ್ಮಣ್ ಪಾತಿರ್ದು 1993 ಚೇತನ ಎಸ್ ಎಲ್ಲಿಯ ಪೊಣ್ಣಾದು ಎನ್ನ ಕೈತಲು ಬತ್ತಿದ್ದಿರು ಚೇತನಗ ಲೋಕೋನು ಎದುರ್ಸಾವನ ಧೈರ್ಯ ಉಂಡು ಈ ಕ್ಷೇತ್ರಡು ತನ್ನ ಗಿರಾಕಿಲೆಗೆ ಸೇವೆ ಸಂದ ಒಂದು ಪುನಃ 25 ವರ್ಷ ಮುಟ್ಟುನೆಕ್ಕಾದು ತನಕ ದಿಂಜ ಸಂತೋಷ ಆತಂಡು ಈ ಸಾಧನೆಗೆ ತಾನು ಅರೆಗೆ ಮೆಚ್ಚುಗೆ ತಿಳಿಪಾವ ಎಂದು ಪಂಡಿರು. One thing I remember that I told, this is a work of dedication. It's not that you are going to only earn or you are making someone. It's a dedication, because my teacher, when I was learning, she taught me pedicure. And I was reluctant. No, it's okay, pedicure, to touch the feet and all. So she said, then you are not liable to do this. If you have this feeling of serving the people or making them beautiful, definitely come. Otherwise, just leave. So that's what I learnt, and I told this little girl also the same thing. It's nothing to feel that no, I can make money on this. Never. It's God has given us a beautiful, what do you say, the structure, and the beauticians make it more beautiful. ಚೇತನ ಬ್ಯೂಟಿ ಲಾಂಚ್ ಯಜಮಾನಿಯರು ಚೇತನ ಎಸ್ ಪಾತಿರ್ದು ಆರನ ಸಂಸ್ಥೆ ಬುಲಿದು ಮಿತ್ತು ಬತ್ತಿನ ಸಾಧನೆ ನಿಂಪು ಮಲ್ತೊಂಡಿರು. ಹಿರಿಯರು ಹೇಳಿದಂಥ ಒಂದು ಮಾತಿದೆ, ಹಿಂದೆ ನೋಡಿದರೆ ಅನುಭವ, ಮುಂದೆ ನೋಡಿದರೆ ಭವಿಷ್ಯ, ಸುತ್ತಲೂ ನೋಡಿದರೆ ಸತ್ಯ ಅರಿವಾಗುತ್ತೆ, ನಮ್ಮೊಳಗೆ ನೋಡಿದರೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಹೆಜ್ಜೆ ದಾರಿ ತೋರಿಸಿದರೆ ಕಷ್ಟ ಗುರಿ ಮುಟ್ಟಿಸುತ್ತೆ. ನಾನು ಪ್ರಾರಂಭ ಮಾಡಿದಂತಹ ನಮ್ಮ ನಿಶಾ ಆಂಟಿ ಅಂತ ನಾನು ಕರಿತೀನಿ ಅವರನ್ನು. ಇವರು ನನಗೆ ಬ್ಯೂಟಿ ಕಾಲೇಜ್ ಹೋಗ್ತಿರುವಾಗ ನನಗೆ ಕಲಿಸ್ತಾ ಇದ್ದರು. ಸೊ ನಮ್ಮ ನ್ಯಾನ್ಸಿ ಮ್ಯಾಮ್ ಕಾಲೇಜಲ್ಲಿ ಟೀಚಿಂಗಿಗೆ ನಾನು ಕರೆದು ನನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದರು, ನನಗೆ ಧೈರ್ಯವನ್ನು ತುಂಬಿದರು. ನನ್ನ ಫ್ರೆಂಡ್ಸ್ ಹಾಗೂ ನನ್ನ ಜೊತೆ ಆಗಿ ಬಂದಂಥ ನನ್ನೆಲ್ಲ ಕ್ಲೈಂಟ್ಸ್ ಇವರೆಲ್ಲರ ಬೆಂಬಲದಿಂದ, ಸಹಕಾರದಿಂದ, ಪ್ರೋತ್ಸಾಹದಿಂದ ನಾನು ನಿಮ್ಮ ಮುಂದೆ ನಿಂತ್ಕೊಂಡಿದ್ದೀನಿ. I think she has got a magic hand to bring up the personality of every person to the presentable and commendable positions. So I wish you all the best in your future endeavors. Be the best teacher, be the best beautician, and be the best social person. ಅಂತಾರಾಷ್ಟ್ರ ಮಟ್ಟೊಡು ಮೆಚ್ಚುಗೆ ಪಡಿತಿನ ಬ್ಯೂಟಿಷಿಯನ್ ಆದು ಪುನಃ ಚೇತನ ಪೊರ್ಲುದ ಬಗೆಟ್ ಮೇಕಪ್ ಬೊಕ್ಕ ತರೆಕುಜಲು ಪೊರ್ಲು ಮಲಪುನೆಟ್ಟು ಕಲ್ಪೆರೆ ಪಾಕದೇಶಗಳಿಗೆ ಭೇಟಿ ಕೊಡ್ದಿತ್ತೇರು. ಆತೆ ತಂದೆ ಬೋಡೈನಾತ್ ಫೋಟೋಶೂಟ್ ಬೊಕ್ಕ ಸೌಂದರ್ಯ ಪಂತೊಲೆಡು ಪಾಲ್ದೆತೊನ್ನ ಅನುಭವದ ರಾದುಲ್ಲೇರು. ಲೆಟಸ್ ಹೀಗೆ ಸ್ಟಾರ್ಟ್ ಮಾಡಿ. 1 ಏನು ಫಾಸ್ಟ್ ಆಗಿ, ಹಾಗೆ ಇನ್ನೂ ಜೋರು. 9 ಹೋಗ್ಲಿ ಬರ್ಲಿ. ಆಯ್ತಾ, ಸಾರಿ. ಥ್ಯಾಂಕ್ ಯು ವೆರಿ ಮಚ್. ಕೇದಾರೋತ್ಥಾನ ಟ್ರಸ್ಟ್ ದ ನಿಲಿಟ್ಟು ಒಡಿಪೋ ವಿಧಾನಸಭಾ ಕ್ಷೇತ್ರದೊರು ಮೆಡುದೀವನ್ನ ಪಡಿಲು ಭೂಮಿ ಬೆನ್ನಿ ಆಂದೋಲನದಲ್ಲಿಟ್ಟು ಸಾವಯವ ಗೊಬ್ಬರ ಪಾಡದು ಬುಲೆಪ್ಪೈನ ಉರ್ಪೆಲರಿ ಕೇದಾರ ಖಜ್ಜೆ ಪುದರ್ಡು ಮಾರ್ಕೆಟ್ಗೆ ಪಾಡಿರ ಸಜ್ಜಾತಂಡು ಅವಿಟ್ಟು 1 ಕ್ವಿಂಟಲ್ ಬಾರನ್ನು ಬೊಡಂತ್ಯಾರಿ ಮಲ್ತದು ಅಂಗಾರೆ ಒಡಿಪು ಶ್ರೀಕೃಷ್ಣ ದೇವರಿಗೆ ಅರ್ಪಣೆ ಮಲ್ತೀರು. ಟ್ರಸ್ಟ್ ದ ಗುರ್ಕಾರ್ಯರು ಶಾಸಕರೈನ ಕೆ ರಘುಪತಿ ಭಟ್,
ಪರ್ಯಾಯ ಅದಮಾರ್ ಮಠದ ಶ್ರೀ ಈಶಪ್ರಿಯ ತೀರ್ಥ ಸ್ವಾಮೀಜಿ, ಸೋಲೂರು ಆರ್ಯ ಈಡಿಗ ಮಠದ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿ ಈ ಪೊರ್ತುಡು ಒಟ್ಟುಗಿತ್ತೇರು. ಕೇದಾರೋತ್ತನ ಟ್ರಸ್ಟ್ದ ನೀರಿಟ್ಟು ಉಡುಪು ವಿಧಾನಸಭಾ ಕ್ಷೇತ್ರದವರು ಮೆಡದಿವನ್ನ ಪಡಿಲು ಭೂಮಿ ಬೆನ್ನಿ ಆಂದೋಲನದಲ್ಲಿಟ್ಟು ಊರ್ದ ಗೊಬ್ಬರ ಪಾಡದ ಬುಳೆಪೈನ ಉರ್ಪೆಲಾರಿ ಕೇದಾರ ಕಜ್ಜೆ ಪುದರ್ಡು ಮಾರ್ಕೆಟ್ಗೆ ಬರೆಯರುಂಡು ಅವಿಟ್ಟು 1 ಕ್ವಿಂಟಲ್ ಬಾರ್ನ ಬೊಳಂತ್ಯಾರಿ ಮಲ್ತದ ಅಂಗಾರೆ ಉಡುಪು ಸಿರಿಕೃಷ್ಣಗೆ ಸಮರ್ಪಣೆ ಮಲ್ತದೇರು. ಕೇದಾರೋತ್ತನ ಟ್ರಸ್ಟ್ ಗುರುಕಾರ್ಯರು ಬೊಕ್ಕ ಶಾಸಕರು ಕೆ ರಘುಪತಿ ಭಟ್ ಉಡುಪು ಸಿರಿಕೃಷ್ಣ ದೇವರಿಗೆ ಸಮರ್ಪಣೆ ಮಲ್ತದ ಪರ್ಯಾಯ ಅದಮಾರ ಮಠದ ಶ್ರೀ ಈಶಪ್ರಿಯ ತೀರ್ಥ ಸ್ವಾಮೀಜಿರೇ ಕುರಿಯರು. ಸೋಲೂರು ಆರ್ಯ ಈಡಿಗ ಸಂಸ್ಥಾನದ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿ, ಟ್ರಸ್ಟ್ದ ಪ್ರಧಾನ ಕಾರ್ಯಂತಿರು ಮುರಳಿ ಕಡೆಕರ್, ಕೋಶಾಧಿಕಾರಿ ಬೊಕ್ಕ ಉಡುಪು ನಗರಾಭಿವೃದ್ಧಿ ಪ್ರಾಧಿಕಾರದ ಗುರುಕಾರ್ಯರು ರಾಘವೇಂದ್ರ ಕಿಣಿ, ಟ್ರಸ್ಟ್ ಸದಸ್ಯರು ಬಿರ್ತಿ ರಾಜೇಶ್ ಶೆಟ್ಟಿ, ನಗರಸಭೆ ಸ್ಥಾಯಿ ಸಮಿತಿ ಗುರುಕಾರ್ಯರು ಗಿರೀಶ್ ಅಂಚನ್, ನಗರಸಭಾ ಸದಸ್ಯರು ಬಾಲಕೃಷ್ಣ ಶೆಟ್ಟಿ, ಹರೀಶ್ ಶೆಟ್ಟಿ, ಪ್ರಭಾಕರ ಪೂಜಾರಿ, ಸಾಮಾಜಿಕ ಕಾರ್ಯಕರ್ತರು ಮಂಜುನಾಥ ಹೆಬ್ಬಾರ್, ಭಾರತಿ ಚಂದ್ರಶೇಖರ್ ಈ ಪೊರ್ತುಡು ಪಾಲ್ದೆತೊಂಡಿರು. ಬಂಟೂಳ ತಾಲೂಕುದ ಹೊಕ್ಕಾಡಿಗೋಳಿಡು ಮಹಿಷಮರ್ದಿನಿ ಕಂಬುಲ ಸಮಿತಿ ನಡಪಾಯಿನ ವೀರವಿಕ್ರಮ ಜೋಡು ಕಾರ್ಯಕ್ರಮಗಳು ಒಟ್ಟು 173 ಜೋಡು ಎರುಕುಲು ಪಾಲ್ದೆತುಂದ. ಬಲ್ ಮಲ್ಲೆಟ್ ನಂದಳಿಕೆ ಶ್ರೀಕಾಂತ ಭಟ್ರಿನ ಎರುಕುಲು ರಡ್ಡಿ ನಾಮಲಿನಿಗೆಂದಿದ ಮುಗಿತ್ತಲ ಕಾರ್ಯಕ್ರಮಟು ಈ ನಾಮಲಿನ ಕೊರ್ದು ಮರ್ಯಾದೆ ಮಲ್ತೀರು. ಬಂಟ್ವಾಳ ತಾಲೂಕು ಹೊಕ್ಕಾಡಿಗೋಳಿಡು ಮಹಿಷಮರ್ದಿನಿ ಕಂಬುಲ ಸಮಿತಿ ನಡಪಾಯಿನ ವೀರವಿಕ್ರಮ ಜೋಡು ಕಾರ್ಯಕ್ರಮಗಳು ಕನೆಪ್ಪಲಾಯ್ಡು 2 ಜೋಡು, ಅಡ್ಡಪಲಾಯ್ಡು 7 ಜೋಡು, ಬಲ್ ಮಲ್ಲೆಟ್ 14 ಜೋಡು, ನಾಯರು ಮಲ್ಲೆಟ್ 29 ಜೋಡು, ಬಲ್ ಎಲ್ಲಿಯೇಟ್ 29 ಜೋಡು, ನಾಯರು ಎಲ್ಲಿಯೇಟ್ 92 ಜೋಡು, ಇಂಚ 173 ಜೋಡು ಎರುಕುಲು ಕಂಬುಲದ ಪಂತುಡು ಪಾಲ್ದೆತುಂಡ. ಬಲ್ ಮಲ್ಲೆಟ್ ನಂದಲಿಕ್ಕೆ ಶ್ರೀಕಾಂತ್ ಭಟ್ರಿನ ಎ ಬೊಕ್ಕ ಬಿ ಎರುಕುಲು ಸುರೂತ ಬೊಕ್ಕ ರಡ್ಡನೆ ಇನಾಮ ಗೆಂದ್ಯ. ಪಂತೋಡು ಗೆಂದಿನಕ್ಲೆಗ್ ಮಿನ್ನೇರು ಬೊಕ್ಕ ಕಂಬಳ ಸಮಿತಿದಕ್ಲೆ ಇತ್ತದು ಇನಾಮಲಿನ ಕೊರ್ದು ಮರ್ಯಾದೆ ಮಲ್ತೇರು. ಕನಪಲಾಯ್ಡು ತಿರುವೈಲ್ಗುತ್ತು ನವೀನ್ ಚಂದ್ರ ಆಳ್ವ, ಅಡ್ಡಪಲಾಯ್ಡು ಆಲದ ಪದವು ಮೇಗಿನ ಮನೆ ಸಬ್ರತ್ ಶೆಟ್ಟಿ ಬೊಕ್ಕ ಕೋಟ ಗಿಳಿಯಾರ ಹಂಡಿಕೆರೆ ವಸಂತ ಶೆಟ್ಟಿ, ಬಲ್ಲಿ ಎಲ್ಲಿಯೇಟು ಚೊಕ್ಕಾಡಿ ಕಟಪಾಡಿ ದೈವಿಕ್ ಸಂತೋಷ್ ಶೆಟ್ಟಿ ಬೊಕ್ಕ ರಂಜಾಲ ಮುದ್ದೀರು, ನಾಯರ್ ಮಲ್ಲೇಟು ಇರುವೈಲು ಪಾಣಿಲ ಬಾಡ ಪೂಜಾರಿ ಬೊಕ್ಕ ಎರ್ಮಾಳ್ ಡಾಕ್ಟರ್ ಚಿಂತನ್ ರೋಹಿತ್ ಹೆಗ್ಡೆ, ನಾಯರ್ ಎಲ್ಲಿಯೇಟು ತೋಡಾರ ಪಂಚಶಕ್ತಿ ಬಾರ್ದಿಲ ರಂಜಿತ್ ಪೂಜಾರಿ ಬೊಕ್ಕ ಪಸ್ಮಾರ ಸೂರ್ಯಶ್ರೀ ರತ್ನ ಸದಾಶಿವ ಶೆಟ್ಟಿ ಮುಕ್ಳಿನ ಎರುಕುಲು ಕಂಬಳದ ಪಂತೊಡುಗೆಂದ್ಯ. ಕುಡ್ಲದ ಪುರಮೂರು ನಡತಿನ ನಮ್ಮೂರ ಆಟಕೂಟ ಟ್ರಸ್ಟ್ ಉದ್ದೀಪನ ಕಾರ್ಯಕ್ರಮಟು ಶ್ರೀದೇವಿ ಮಾರಿಯಮ್ಮ ತುಳು ಜನಪದ ಪ್ರಸಂಗದ ಕಡೀರ್ದ ಪ್ರದರ್ಶನ ಆಟಣೆ ಮಲ್ತಿದ್ದೇರು. ಕದ್ರ ನವನೀತ ಶೆಟ್ಟಿ ಕತೆ ಬರೆದು ಕುಳೈ ಮಾಧವ ಭಂಡಾರಿ ಪದ ಬರಿನ ಈ ಪ್ರಸಂಗನು ಬಪ್ಪನಾಡ ಮೇಳದಕ್ಲು ಗೊಬ್ಬುದು ತೋಚಾಯರು. ಆಟದ ಒಂಜಿ ಪೊರ್ಲು ಇತ್ತೆ ನಿಖಿಲಿನ ಕಣ್ಣೆದುರು. ರಾಮೇ ಪರಶುರಾಮೇ, ಈ ಮಲ್ತನಂಚಿನ ಶಿಕ್ಷೆ ನಿಕ್ಕೆ ಶಿಕ್ಷೆ ಉಂಟು. ಈ ಮಲ್ತಾಂಡದೇ ಗಿಂಚಿನ ತಪ್ಪು ಎಂಚಿ ಭಾಗ್ಯನು ಎಂಕ್ ಮಂಚಾದ ಕೊರಿಯರು ಪುಂಜ ಮಾಡಿ ಕೊಯ್ರು ಸ್ವಾಮಿ. ಋಷಿನ ಗುರಿದಿಯಾದ ಯಾನು ಆ ರೀತಿ ಕುಯ್ಯರ ಬಲ್ಲಿತ್ತಿನ ಬಟ್ಟ ಗೋಚರ ಎಂಗಿದ್ದೆ ಅವನುಂಡು ಸ್ವಾಮಿ. ಯಾನು ಮಲ್ತಿನ ತಪ್ಪಾಂಡು ಎಂಗೆ ಕ್ಷಮೆ ಕೊರ್ಲೆ ದೇವರೇ, ಕ್ಷಮೆ ಕೊರ್ಲೆ ಸ್ವಾಮಿ, ಕ್ಷಮೆ ಕೊರ್ಲೆ. ಈ ಮಲ್ತನ ತಪ್ಪು ಪಡೆದ ನಿಕ್ಕೆ ತೆರೆದು ಅತ್ತ ಈ ನೀರು ಕಣಪನ ವಂಚಯ ಗೊತ್ತುಂಟ ತನಿಗೆ ಇನಿ ಅಂಚ ಕಣೇರಾಡ ನೀನಡ್ದು ಸಾಧ್ಯ ಐತಿ ಆಯ್ತ ಅರ್ಥ ನೀನಡ ಇತ್ತು ನಂಚಿನ ಪದ್ಯವ್ರತನೆ ನಂಚಿನಲೆಗೆ ಈ ಆಶ್ರಮದ ನನ್ನ ಬದುಕೆರ ಅವಕಾಶ ಐತಿ ಆಯ್ತು ಕೊಡಾದು ಶಿಕ್ಷೆ ಕೊರಟ ಮನಸ್ಸಿಡಬೇಕ ಎನ್ನರ್ಜಿ
ಎನ್ನ ದೇವರೇ ರಕ್ಷಣೆ ಮಾಡ್ತರುಡು ದಾದ ಮಲ್ಪಾಡಿ ಏನಾದ್ರು ಲೆಪ್ಪೆ ಲೆಪ್ಪೆ ಗಾತ್ರ ಇದು ಆಶಯ ಗುರುಡು ಎನ್ನ ಪ್ರಾಣಿಯ ರಕ್ಷಣೆ ಮಾಡ್ಕೊಡ ಒರ್ಮ ತಿಂಗಳು ಒರ್ಮ ದಿನ ಒರ್ಮ ಗಳಿಗೆ ತನ್ನ ಬಂಜಿಡಿದಿದೆ ಭೂಮಿದ ಬುಲ್ಪುನು ತೋಜೈನಂಚಿನ ದೇವಿರ ಅರೆನೆ ಕೆರಳೆಗೆ ಸುಖ ದಿಕ್ಕುವ ಪಂಡಿಗೆ ಕೋಪದ ಉರಿ ನಿನ್ನ ಬೇಪನು ತಪ್ಪಾಂಡು ಎನ್ನದರೆ ಮಾತಂಗಿಗಾತನೆ ದೇಹ ಮಾತ್ರ ಎನ್ನವು ಆದುಂಡು ನನ್ನ ದುಂಬುಗು ಎಂದಾದ ಮಲ್ಪಡಿ ಎನ್ನ ಜೀವನ ಬತ್ತನಂಚಿನ ಕಷ್ಟಗೂ ದಾದ ಪರಿಹಾರ ಮುಂದಕ್ಕೆ ಸರಿಯಾದಂಚಿನ ಪರಿಹಾರ ಈರೇ ಕೊರಡು ದೇವರೇ ಎನ್ನ ಕಷ್ಟದ ಪರಿಹಾರ ದಿಂಜ ಯೋಜನೆದ ಶಿಕ್ಷೆ ಒಂದು ಶಿಕ್ಷೆ ರಕ್ಷೆ ಐನೇರ್ದಾರ ನನ್ನ ತುಂಬಗು ಮಾರಿಯಮ್ಮಾದ ರೇಣುಕೆ ಓಲು ಮತ ನೆಲೆಯಾಪಲ ಆ ಪಿದೈ ಅಂಗನಡು ಕ್ಷೇತ್ರ ಪಾಲಿನಿಯಾದ ನೆಲೆಯಾದ ಧರ್ಮದ ರಕ್ಷಣೆ ಇತ್ತೆ ಕೂಡ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ ಕೆಲವು ನೀತಿಯನ್ನು ಪ್ರಧಾನಿ ಮೋದಿ ಸರಿ ಮಲ್ತೊಂಡ ತಾನು ವಿರೋಧ ಮಲ್ಪುಜಿ ಕುಡ್ಲಡ್ ಪದ್ಮಭೂಷಣ ಡಾಕ್ಟರ್ BM ಹೆಗ್ಡೆರ್ನ ಇಲ್ಲಡೆ ಭೇಟಿ ಕೊಡ್ದು ಸುದ್ದಿಗಾರರ ಪಾತೆರ್ನ ಡಾಕ್ಟರ್ ಸುಬ್ರಹ್ಮಣ್ಯನ್ ಸ್ವಾಮಿ. ಕುಡ್ಲದ ಜಪ್ಪು ಮಾರ್ಕೆಟ್ ಕೈತಲ ಒಂಜಿ ಕುಟುಂಬದ 4 ಜೀವದತೊನ್ನ ಬೇಜಾರದ ಸಂಗತಿ. ಬಡದಿ ಜೋಕ್ಳಿಗೆ ವಿಷ ಕೊಡ್ದು ತಾನ್ನ ಜೀವದತೊನ್ನ ಬಾಗಲಕೋಟೆ ಮೂಲದ ನಾಗೇಶ್ ಶೇರಿಗುಪ್ಪಿ. ಒಡಿಪು ಜಿಲ್ಲಾ ಕೇದಾರೋತ್ತನ ಟ್ರಸ್ಟ್ದ ನಿಲೆಟ್ ಪಡಿಲ್ ಕಂಡ ಬೆಂದದ ಕೇದಾರ ಕಜೆ ಉರ್ಪೆಲಾರಿ ಒದಗಾಯರಾಟನೆ ಶ್ರೀಕೃಷ್ಣ ದೇವರಿಗೆ 1 ಕ್ವಿಂಟಲ್ ಬಾರ್ದ ಬೊಳಂತೆಯಾರಿ ಅರ್ಪಣೆ. 21 ವರ್ಷದಿಂದಿನ ಕೂಡ್ಲದ ಚೇತನ ಬ್ಯೂಟಿ ಲಾಂಚ್. ನಂತರದ ಈಡನ್ ಕ್ಲಬ್ ಸಂಭ್ರಮಾಚರಣೆ, ಸಾಧಕರಿಗೆ ಸಮ್ಮಾನದ ಮರ್ಯಾದೆ. ಇಡಗಿನಿತ ನಮ್ಮ ಕುಡ್ಲ ತುಡು ವಾರ್ತೆಲು ಮುಗಿಂಡು ನನ್ನ ಲಾತು ಸುದ್ದಿ ಬಕ್ಕ ಮನರಂಜನೆಗಾದ ತೂವೊಂದಿಪ್ಲೆ ನಮ್ಮ ಕುಡ್ಲ 24/7 ಸೊಮ್ಮೆಲ್.